ರಾಜ್ಯ ಹವಾಮಾನ ಇಲಾಖೆಯ ಮುನ್ಸೂಚನೆ ನಿಜವಾಗಿದೆ. ಕರಾವಳಿ ಸಹಿತ ರಾಜ್ಯದ ಹಲವು ಕಡೆಗಳಲ್ಲಿ ನಿನ್ನೆ ಸಂಜೆಯಿಂದ ಧಾರಾಕಾರ ಮಳೆ ಸುರಿಯತೊಡಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲೂ ಧಾರಾಕಾರ ಮಳೆ ಸುರಿತಾ ಇದೆ. ಮಂಗಳೂರಿನಲ್ಲಿ ನಿನ್ನೆ ಸಂಜೆ ಆರಂಭಗೊಂಡ ಮಳೆ ಇಂದು ನಸುಕಿನ ಜಾವದವರೆಗೂ ಮುಂದುವರೆದಿತ್ತು. ಬೆಳಗ್ಗೆ ಮುಂದುವರಿದ ಮಳೆ ಸುಮಾರು 10 ಗಂಟೆಯವರೆಗೂ ಕೂಡ ಬಿರುಸಾಗಿ ಇತ್ತು. ಏಕಾಏಕಿ ಮಳೆ ಕಂಡು ಜನ ಸಂತಸಪಟ್ಟರು. ತುರ್ತು ಕೆಲಸಕ್ಕೆ ಹೋಗುವವರಿಗೆ ತೆರಳಲಾಗದೆ ಸಂಕಷ್ಟ ಪಡುವಂತಾಯಿತು. ಭಾರೀ ಗಾಳಿ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಹಾನಿ ಉಂಟಾಗಿರುವ ಬಗ್ಗೆ ವರದಿಯಾಗಿದೆ. ನಗರದ ಲಾಲ್ಬಾಗ್ನಲ್ಲಿನ ರಸ್ತೆ ಮೇಲೆ ಮರವೊಂದು ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳಿಗೆ ಹಾನಿ ಉಂಟಾಗಿದೆ. ಕೂಡಲೇ ಅಲ್ಲಿಗೆ ಧಾವಿಸಿದ ಮರ ತೆರವುಗೊಳಿಸುವ ಕೆಲಸದ ಅಗ್ನಿಶಾಮಕ ತಂಡ, ಮಂಗಳೂರು ನಗರ ಪಾಲಿಕೆ ಗ್ಯಾಂಗ್ಮನ್ಗಳ ತಂಡ ಮರವನ್ನು ತೆರವುಗೊಳಿಸಿದೆ. ಮಂಗಳೂರು ಮೊದಲ ಮಳೆಗೆ ಭಾರೀ ಅವಾಂತರ ಕಾಡಿದೆ. ಕೊಡೆಯಲ್ಗುತ್ತುವಿನ ಸಿಲ್ವರ್ ಲೈನ್ನಲ್ಲಿ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲ. ರಾತ್ರಿಯಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಉಳ್ಳಾಲ ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಅದಕ್ಕೆ ಹಾಕಿ ಬಿಡು, ಹಂಗೆ ಅವರಿಗೆ ಕಲಿಸ್ಬೇಕು, ಸ್ವಲ್ಪ ಅಹಂಕಾರ ಉಂಟು.